ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಛಾಯಾಗ್ರಾಹಕರಿಗೆ ಎಲ್ಲರಿಗೂ ಪತ್ರಿಕಾ ಮಿತ್ರರನ್ನೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಡ್ಯಾರ್ ಪದವು ಮಂಗಳೂರು ಇದರ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಈಗ ತಾನೇ ಪತ್ರಿಕಾಗೋಷ್ಠಿ ನಡೆಸಲಿದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾಗಿ ರಾಜರತ್ನ ಸನಿಲ್, ಹಾಗೆ ಮನೋಜ್ ಕುಮಾರ್ ಅಧ್ಯಕ್ಷರಾಗಿ ಆಡಳಿತ ಸಮಿತಿ, ಹಾಗೆ ಶ್ರವಣ್ ಶೆಟ್ಟಿ ಮುಗೇರಗುತ್ತು ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಸುಜಿತ್ ಕುಮಾರ್ ಕಾರ್ಯದರ್ಶಿ, ಹಾಗೆ ಗೌರವ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಗೌರವ್ ಶೆಟ್ಟಿ, ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಪುರುಷೋತ್ತಮ ಭಂಡಾರಿ, ಹಾಗೆ ಕಾರ್ಯಾಧ್ಯಕ್ಷರಾಗಿ ಇನ್ನೊಬ್ಬರು ಸುರೇಂದ್ರ ಕಾಂಬ್ಳಿ ಅಡ್ಯಾರ್ಗುತ್ತು, ಹಾಗೆ ನಾನು ಜಯಶೀಲ ಅಡ್ಯಂತಯ ಗೌರವ ಅಧ್ಯಕ್ಷರು. ಈ ಎಲ್ಲರನ್ನು ಈ ಗೋಷ್ಠಿಗೆ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಬ್ರಹ್ಮಕಲಶೋತ್ಸವದ ಗೌರವ ಕಾರ್ಯಾಧ್ಯಕ್ಷರಾದಂಥ ಪುರುಷೋತ್ತಮ ಭಂಡಾರಿ ಅವರು ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಗೌರವಪೂರ್ವಕ ವಂದನೆಗಳು. ಅಡ್ಯಾರ್ ಪದವಿನಲ್ಲಿ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಎಲ್ಲ ಆ ಊರಿನ ಸದ್ಭಕ್ತ ಬಂಧುಗಳ ಒಟ್ಟು ಸೇರಿಕೆಯಿಂದ ಬಹಳ ಶ್ರದ್ಧಾಭಕ್ತಿಯಿಂದ ಲೋಕಾರ್ಪಣೆಗೊಂಡಿತು. ವಿಶೇಷವಾಗಿ ಅದಕ್ಕಿಂತ ಮುಂಚೆ ಒಂದು ಮಂದಿರದಲ್ಲಿ ಆ ದೇವಿಯನ್ನ ಆರಾಧಿಸಿಕೊಂಡು ಬಂದಿತ್ತು. ಆ ನಂತರ 2002ರಲ್ಲಿ ಅದು ದೇವಸ್ಥಾನವಾಗಿ ರೂಪುಗೊಂಡು ಲೋಕಾರ್ಪಣೆಗೊಂಡಿತು. ಅಡ್ಯಾರಿನಲ್ಲಿ ವಿಶೇಷ ಇದೆ ಅಂತ ಹೇಳಿ ಈ ವರ್ಷನೇ ಪ್ರತಿ ತಿಂಗಳು ಕೂಡ ಒಂದೊಂದು ಬ್ರಹ್ಮಕಲಶ ಆಯಿತು. ಮಾರ್ಚ್ ತಿಂಗಳಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶ, ಏಪ್ರಿಲ್ ತಿಂಗಳಲ್ಲಿ ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಈಗ ಜೂನ್ ತಿಂಗಳಲ್ಲಿ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವ. ನಾಡಿದ್ದು ಜೂನ್ 5ನೇ ತಾರೀಕಿಂದ ಜೂನ್ 8ನೇ ತಾರೀಕಿನ ತನಕ ಬಹಳ ಶ್ರದ್ಧಾ ಭಕ್ತಿಯಿಂದ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಆಕರ್ಷಣೆಯೊಂದಿಗೆ ಬಹಳ ಸುಂದರವಾಗಿ ನಮ್ಮ ಅಡ್ಯಾರ್ ಪದವಿನಲ್ಲಿ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಯೋಜನೆಗೊಂಡಿದೆ. 5ನೇ ತಾರೀಕಿಗೆ ಸಾಯಂಕಾಲ ಹಸಿರು ಹೊರೆ ಕಾಣಿಕೆ ನಮ್ಮ ಮಂಗಳೂರಿನ ಅಡ್ಯಾರಿನ ಸೋಮನಾಥ ಕಟ್ಟೆಯಿಂದ ಶೋಭಾಯಾತ್ರೆಯ ಮುಖಾಂತರವಾಗಿ ಸಾಗಿ ಅಡ್ಯಾರು ದೇವಸ್ಥಾನ, ಮಾನೂರು ನೀರ್ಮಾರ್ಗದ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿಂದ ಹೊರಟು ಅಡ್ಯಾರು ಪದವಿನಿಂದ ಕಾಲ್ನಡಿಗೆಯಲ್ಲಿ ಶೋಭಾಯಾತ್ರೆ ಮೂಲಕ ನಮ್ಮ ಅಡ್ಯಾರು ಪದವಿನ ಕಟ್ಟೆಯಿಂದ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರೆ ಕಾಣಿಕೆ ಶೋಭಾಯಾತ್ರೆ ಬಂದು ಸೇರಲಿಕ್ಕಿದೆ. 8ನೇ ತಾರೀಕು ಜೂನಲ್ಲಿ ಶ್ರೀದೇವರಿಗೆ ಚಂಡಿಕಾ ಪರಮೇಶ್ವರಿ ಅಮ್ಮನವರಿಗೆ ಬ್ರಹ್ಮಕಲಶಾಭಿಷೇಕ. ವಿಶೇಷವಾಗಿ ಅಡ್ಯಾರು ಪದವ ಅಂತ ಹೇಳಿದ್ರೆ ಅದು ಒಂದು ಅಡ್ಯಾರಿನ ಒಂದು ಎತ್ತರದ ಪ್ರದೇಶದಲ್ಲಿರುವಂತಹ ಒಂದು ಹಳ್ಳಿ ಪ್ರದೇಶ. ಅಲ್ಲಿ ಇರೋದು ಮಧ್ಯಮ ವರ್ಗದವರು ಮತ್ತು ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗುವಂತ ಬಂಧುಗಳು ಮಾತ್ರ. ಅಂದ್ರೆ ಆರ್ಥಿಕವಾಗಿ ಸಬಲರಾದವರು ತುಂಬಾ ಕಡಿಮೆ, ಶ್ರೀಮಂತ ವರ್ಗ ಒಂದು ಬೆರಳೆಣಿಕೆಯಲ್ಲಿ ಮಾತ್ರ ಇರುವುದು. ಆದರೂ ಕೂಡ ಆ ಒಂದು ಪ್ರದೇಶದ ಭಕ್ತ ಬಂಧುಗಳ ಒಂದು ಶ್ರದ್ಧೆಯನ್ನು ನಾವೆಲ್ಲ ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಆ ಒಂದು ತಾವು ಗಳಿಸಿದ ಆದಾಯದಲ್ಲಿ ಪ್ರತಿ ತಿಂಗಳು ಕೂಡ ಆ ದೇವಿಗೆ ಅಮ್ಮನವರಿಗೆ ಅಂತ ಒಂದು ಸಣ್ಣ ಕಾಣಿಕೆಯನ್ನು ತೆಗೆದಿಟ್ಟು ಬಹಳ ಶ್ರದ್ಧೆ ಭಕ್ತಿಯಿಂದ ಆ ದೇವರ ಆರಾಧನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾದ ಒಂದು ಶಕ್ತಿ ಚೈತನ್ಯ ತುಂಬಿ ಆ ಒಂದು ಕ್ಷೇತ್ರ ಇಂದು ಶಕ್ತಿ ಕೇಂದ್ರವಾಗಿ ಆ ಪ್ರದೇಶದಲ್ಲಿ ಹೊರಹೊಮ್ಮಿದೆ. ನಾಡಿದ್ದು ನಡೆಯುವಂತಹ ಬ್ರಹ್ಮಕಲಶೋತ್ಸವದಲ್ಲಿ ಈಗಾಗಲೇ ಹೇಳಿದಂತೆ ಮೊಗರುಗುತ್ತು ಶ್ರವಣ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಊರ ಭಕ್ತ ಬಂಧುಗಳ ಒಟ್ಟು ಸೇರಿಕೆಯಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮ 5 ತಾರೀಕಿಂದ 8 ತಾರೀಕಿನ ತನಕ 5 ದಿನಗಳ ಪರ್ಯಂತ ನಿರಂತರವಾಗಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಮಾತ್ರವಲ್ಲ, ಪತ್ರಿಕಾ ಮಾಧ್ಯಮ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಕೂಡ ಅದು ಸಮಾಜದಲ್ಲಿ ಮುಟ್ಟುವಲ್ಲಿ ಒಂದು ದೊಡ್ಡ ಕೆಲಸ ಮಾಡುವಂತರು ಪತ್ರಿಕಾ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ನಾಡಿ ನಡೆಯುವಂತ ಅಮ್ಮನವರ ಬ್ರಹ್ಮಕಲಶಾಭಿಷೇಕ ಬಹಳ ಸುಸೂತ್ರವಾಗಿ ಶ್ರದ್ಧಾಭಕ್ತಿ ನಡೆಯುವಂತೆ ತಾವೆಲ್ಲರೂ ಸಹಕರಿಸಬೇಕು ವಿನಂತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲೇ ನಾವು ನಾಡಿದ್ದಿನ ಆಮಂತ್ರಣ ಪತ್ರಿಕೆಯನ್ನು ಕೂಡ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಗೊತ್ತು ಮುಂದಿನ ಮಾಹಿತಿಯನ್ನು ಇಡ್ಲಿಕ್ಕಿದ್ದಾರೆ. ದೇವಸ್ಥಾನ ಅಡ್ಯಾರ್ ಪದವಿನಲ್ಲಿ ಯಾವ ರೀತಿಯಾಗಿ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ, ವೈದಿಕ ಆಗಿರ್ಬೋದು, ಧಾರ್ಮಿಕ ಸಭಾ ಕಾರ್ಯಕ್ರಮ ಆಗಿರ್ಬೋದು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಅನ್ನೋದನ್ನು ವಿವರಿಸಿದ್ದಾರೆ.
ನಾವು ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕಾ ಮಿತ್ರರ ಜೊತೆ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಇಷ್ಟೇ. ಅಡ್ಯಾರ್ಪದ ಅನ್ನುವಂಥ ಒಂದು ಚಿಕ್ಕ ದೇವಸ್ಥಾನವನ್ನು, ಈ ದೇವಸ್ಥಾನದಲ್ಲಿ ಒಂದಷ್ಟು ದೊಡ್ಡ ಕಾರ್ಯಕರ್ತರ ತಂಡ ಇದೆ. ದೇವಸ್ಥಾನ ಒಂದು ಇಂಟೀರಿಯರ್ ಈಗ ಹೇಳಿದ ಹಾಗೆ ಸ್ವಲ್ಪ ಮಧ್ಯಮ ವರ್ಗದ ಜನರೇ ಸೇರಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಾವು ಹೇಳುವಂಥದ್ದು ಎಲ್ಲರೂ ಕೂಡ ಈ ಅಡ್ಯಾರ್ಪದವಿನ ಬ್ರಹ್ಮಕಲಶೋತ್ಸವಕ್ಕೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಒಂದು ಅಡ್ಯಾರ್ಪದವಿನ ಚಂಡಿಕಾ ದುರ್ಗಾ ಪರಮೇಶ್ವರನ ನೋಡುವಂಥ ಅದೊಂದು ಸೌಭಾಗ್ಯ ಈ ಬ್ರಹ್ಮಕಲಶೋತ್ಸವದಲ್ಲಿ ನಮಗಿದೆ. ಹಾಗಾಗಿ ಎಲ್ಲರೂ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜಿಲ್ಲೆಯಾದ್ಯಂತ ಈ ಬ್ರಹ್ಮಕಲಶೋತ್ಸವಕ್ಕೆ ಭಾಗಿಯಾಗುವಂಥ ಯಾವ ರೀತಿ ಅವರನ್ನು ನಮ್ಮ ಈ ವ್ಯವಸ್ಥೆಗಳಿದೆ ಬಹಳ ವ್ಯವಸ್ಥಿತವಾಗಿ ನಾವು ಈ ಎಲ್ಲ ಹಸಿರು ಹೊರಕಾಣಿಕೆ ಕೂಡ ಭವ್ಯವಾಗಿರತಕ್ಕಂಥ ಹಸಿರು ಹೊರಕಾಣಿಕೆ ಮೆರವಣಿಗೆ ನಡೀಲಿಕ್ಕಿದೆ. ಅದನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಲಿಕ್ಕಿದ್ದೇವೆ. ಒಂದು ತಾಯಿಯ ಸೆಳೆತ ಇದೆ. ಅಡ್ಯಾರ್ಪದವಿನ ಮಣ್ಣಿನಲ್ಲಿ ನೀವು ಒಮ್ಮೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಿ ಅಂತಾದರೆ ಪ್ರತಿ ವರ್ಷವೂ ಆ ತಾಯಿ ನಿಮ್ಮನ್ನು ಆ ಕ್ಷೇತ್ರಕ್ಕೆ ಕರೆಸಿಕೊಳ್ಳುವಂಥ ಒಂದು ಮಹಾಮಾತೆ ಅಧಿಮಾಯಿಯಾಗಿದ್ದಾಳೆ. ಹಾಗಾಗಿ ತಮ್ಮೆಲ್ಲರಲ್ಲಿ ಕೂಡ ನಾನು ಅದೇ ರೀತಿಯಾಗಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ನಾವು 5 ತಾರೀಕಿನಿಂದ ಹಿಡಿದು 8 ತಾರೀಕಿನ ಆದಿತ್ಯವಾರದವರೆಗೆ ನಡೆಯತಕ್ಕಂಥ ಎಲ್ಲ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಊರಿನ ಪರವೂರಿನ ಭಕ್ತಾತ್ಮನಿಗಳು ತನುಮನ ಧನರೂಪಕವಾಗಿ ನಮಗೆ ಸಹಕಾರವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಯಪೂರ್ವಕವಾಗಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.